1992ರಲ್ಲಿ ಅಯೋಧ್ಯೆಯಲ್ಲಿ ನಡೆದ ಕರಸೇವೆ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಘಟನೆ ಎಂದು ಆರ್ಎಸ್ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದರು. ಪುತ್ತೂರಿನಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣಾ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಅಯೋಧ್ಯೆಯನ್ನ ಹಿಂದೂಗಳಿಗೆ ಬಿಟ್ಟುಕೊಡಬೇಕೆಂಬ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಲವು ಹೋರಾಟಗಳನ್ನು ಹಮ್ಮಿಕೊಂಡಿದೆ. ಸ್ವಾತಂತ್ರ್ಯದ ಬಳಿಕ ಅಯೋಧ್ಯೆಯನ್ನ ಹಿಂದೂಗಳಿಗೆ ಬಿಟ್ಟುಕೊಡುವ ವ್ಯವಸ್ಥೆ ಆಗಬೇಕಿತ್ತು. ಆದರೆ ಆ ಪ್ರಕ್ರಿಯೆ ನಡೆಯದ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ 1983ರಿಂದ ಹೋರಾಟವನ್ನು ತೀವ್ರಗೊಳಿಸಿದೆ. 1987ರಲ್ಲಿ ಮೊದಲ ಕರಸೇವೆ ನಡೆದಿತ್ತು ಎಂದು ಹೇಳಿದರು. ಸ್ವಾತಂತ್ರ್ಯ ಸಿಗುವಲ್ಲಿವರೆಗೆ ಒಂದು 73-74 ಬಾರಿ ಯುದ್ಧಗಳಾಗಿದೆ. ಒಂದು 3.25 ಲಕ್ಷ ಜನ ಹಿಂದೂಗಳ ಬಲಿದಾನ ಆಗಿದೆ. ಆದರೂ ನಮಗೆ ಸಿಗಲಿಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ನಮಗೆ ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ. 83ರಲ್ಲಿ ಅದರ ವಿರುದ್ಧ ಒಂದು ದೊಡ್ಡ ಆಂದೋಲನ ಸಂಘದ ಎಲ್ಲ ಸ್ವಯಂ ಸೇವಕರು ಸೇರಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಹೋರಾಟ ನಡೆಯಿತು. 89ರಲ್ಲಿ ಶಿಲಾನ್ಯಾಸ, 90ರಲ್ಲಿ ಮೊದಲನೇ ಕಾರ್ಯಸೇವೆ, 92ರಲ್ಲಿ ಎರಡನೇ ಕಾರ್ಯಸೇವೆ. ಎರಡನೇ ಕಾರ್ಯಸೇವೆ ಯಾವುದಿದೆ ಅದು ನಮ್ಮ ಹಿಂದೂ ಸಮಾಜದ, ನಮ್ಮ ದೇಶದ ಇತಿಹಾಸದಲ್ಲಿ ಚಿನ್ನದ ಅಕ್ಷರದಲ್ಲಿ ಬರೆಯುವಂಥ ದಿನ. ಯಾಕೆಂದರೆ ಹಿಂದೂ ಸಮಾಜ ಅಂದರೆ ಒಂದು ಹೇಡಿ, ದುರ್ಬಲ, ಷಂಡ ಸಮಾಜ ಅಂತ ಹೇಳುವಂಥ ಮಾತು ಇತ್ತು. ಆದರೆ ಮೊದಲನೇ ಬಾರಿಗೆ ಹಿಂದೂ ಸಮಾಜ ಒಂದು ಧೈರ್ಯದ, ಪೌರುಷದ, ಪರಾಕ್ರಮದ ಒಂದು ಸಂಕೇತ ಅದು ಅಂತ ಹೇಳಿ ಹಿಂದೂ ಸಮಾಜ ಒಂದೇ ಸತ್ಯಕ್ಕೆ ಗುದ್ದಿತ್ತು. ಒಂದು ಪಂಚ್ ಕೊಡುವುದಂತೆ ಆ ಕಟ್ಟಡ ಉರುಳಿ ಬಿತ್ತು. ಅದು ಶಕ್ತಿಯ ಒಂದು ಪ್ರದರ್ಶನ. ಈಗ ನಾವು ಒಂದು ಭಕ್ತಿಯ ದರ್ಶನ ಮಾಡ್ತೇವೆ.